ಸೌತ್ ಕೆನರಾ ಆಫ್ಥಲ್ಮಿಕ್ ಸೊಸೈಟಿ ವತಿಯಿಂದ ಸದರ್ನ್ ರೀಜನಲ್ ಆಫ್ಥಲ್ಮಿಕ್ ಕಾನ್ಫರೆನ್ಸ್ ಮತ್ತು 37ನೇ ಕರ್ನಾಟಕ ಸ್ಟೇಟ್ ಆಫ್ಥಲ್ಮಿಕ್ ಕಾನ್ಫರೆನ್ಸ್ 2018 ಮಂಗಳೂರಿನ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ಅಜಿತ್ ಬಾಬು ಮಜ್ಜಿಯವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಗ್ರೇಟ್ ಹೆಜೆ ಕೂಪರ್ ಅವರು ವಿಶೇಷ ಉಪನ್ಯಾಸ ನೀಡಿದರು. If you need us, you can find us here in the World Trade Center in Bangalore. Let me see whether this also works. This is an impressive picture, but some modesty is in order. Our office takes only the top floor of this building. Most of the building is taken by Amazon. They take 15 floors. And so more modesty. As you know, India is one of the biggest countries in the world and one of the most populous. ಬಳಿಕ ಲಕ್ಷ್ಮಿ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಎಜೆ ಶೆಟ್ಟಿ ಅವರು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು. And also I want to say that Department of Ophthalmology is well concerning by the hard work and the proper guidance of the insurance Dr. Sudhir. You will be surprised to know that the conference is being held in Bangalore after the long period of 20 years. ಈ ವೇಳೆ ಪೇಪರ್ ಪ್ರೆಸೆಂಟೇಷನ್ನಲ್ಲಿ ಬಹುಮಾನ ಗಳಿಸಿದ ಮತ್ತು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಕ್ರಮ್ ಜೈನ್, ಡಾಕ್ಟರ್ ಶ್ರೀನಿವಾಸ್ ಜೋಶಿ, ಡಾಕ್ಟರ್ ನಮ್ರತಾ ಶರ್ಮಾ, ಡಾಕ್ಟರ್ ಲಲಿತ್ ವರ್ಮಾ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.